ಬಲು ಅಪರೂಪದ ಖಗೋಳ ವಿದ್ಯಮಾನ ಕಂಕಣ ಸೂರ್ಯಗ್ರಹಣ ನಿನ್ನೆ ನಡೆದಿದ್ದು ಮಂಗಳೂರಿನ ದಿ ಭಾರತ್ ಅಕಾಡೆಮಿಯ ಆವರಣದಲ್ಲಿ CFAL ವತಿಯಿಂದ ಅಪರೂಪದ ಗ್ರಹಣ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ನೂರಾರು ಮಂದಿ ಕೌತುಕದ ಖಗೋಳ ವಿದ್ಯಮಾನವನ್ನು ವೀಕ್ಷಿಸಿ ಪುಳಕಿತರಾದರು. ಬೆಳಗ್ಗೆ 9:24 ಸುಮಾರಿಗೆ ಆರಂಭಗೊಂಡ ಗ್ರಹಣವನ್ನು ಭಾರತ್ ಅಕಾಡೆಮಿಯ ಆವರಣದಲ್ಲಿ ಮಾಡಿದ ಟೆಲಿಸ್ಕೋಪ್ ವ್ಯವಸ್ಥೆಗಳ ಮೂಲಕ ಮಂಗಳೂರಿಗರು ತಮ್ಮ ಸೌರ ಕನ್ನಡಕವನ್ನು ಧರಿಸಿ ವೀಕ್ಷಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಗ್ರಹಣ ವೀಕ್ಷಣೆಗೆ ನಾಸಾ ಪ್ರಮಾಣೀಕೃತ ಸುರಕ್ಷಿತ ಸೌರ ಕನ್ನಡಕಗಳನ್ನು ವಿತರಿಸಲಾಗಿತ್ತು. IQAA 2018ನ ಬೆಳ್ಳಿ ಪದಕ ವಿಜೇತರಾದ ಪ್ರತ್ಯುಷ್ ಪೊದುವಾಳ್ ಮತ್ತು CFALನ ಅನೇಕ ಹಳೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಂಕಣ ಸೂರ್ಯಗ್ರಹಣವನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಈ ಮೂಲಕ ದಶಕದ ಕೊನೆಯ ಸೂರ್ಯಗ್ರಹಣದ ವೀಕ್ಷಣೆಗೆ CFAL ಒಂದು ಅಪರೂಪದ ಅವಕಾಶವನ್ನು ಮಂಗಳೂರಿನ ಜನತೆಗೆ ಒದಗಿಸಿತ್ತು.